ಇಲ್ಲೇ ನೀರು ಭಾಳ ಬರ್ತದೆ. ಎಲ್ಲೇ ಗಿಡ ಇಲ್ಲೇ ನೀರು. ಎಲ್ಲರ ಗಾಡಿ ಗೊತ್ತೇ ಅದು ನನ್ನ ಮುಂತೊಂದು ಜಾತಿ ನನ್ನ ಅಲ್ಲೇ ಮುಟ್ಟು ಬರ್ತೇನೆ ಈಗ ಕಿರೋಗೊಂಡ ಹೋಟ್ಲ ಬೇವರ್ಸಿ ಹೆಲ್ಮೆಟ್ ಗಿಪ್ಪೆ ಈಸೆ ಬೆಟ್ರೋಲ್ ಮುಗಿದಲ್ಲ ಎರ್ನೋ ಅಮ್ಮನಿ ಲೇಬರ್ ನಾ ಮತ್ತೆ
ನಾನಿ ಕಂಡೇನಿ ಬಿಡಿದ್ವಿ ಯಾರಲ್ಲ ಹೋಗಿ ಪ್ರಪ್ಪ ಬೈಕ್ ಬರೋದು ಕಮ್ಮಿ S24 ఇప్పుడు ಆ ಸೈಡ್ಗೆ ಹೋಗ್ಬಿಡಿ ಸರ್ ಈಗ போயா இந்த இந்திய கம்பெனி தான் போயா ಆ ಚರಂಡಿಗಳು ಎಲ್ಲ ಏನಿದೆ ಅಲ್ಲ ಮಳೆಗಾಲಕ್ಕಿಂತ ಮುಂಚೆನೇ ಎಲ್ಲ ಕ್ಲಿಯರ್ ಮಾಡಿಕೊಂಡ್ರೆ ಈ ಥರ ಬೊಳ್ಳೆ ಬರೋದಿಲ್ಲ. ಸೊ ಮುನ್ಸಿಪಾಲ್ಟಿಯವರಿಗೆ ಈ ಚಾನಲ್ ಮೂಲಕ ನೀವು ತಿಳಿಸಿ ಈ ಚಾನಲ್ಸನ್ನು ಹೇಗೆ ಮಾಡಬೇಕು. ಇಲ್ಲಿದ್ರೆ ಎಷ್ಟೊಂದು ಜನರಿಗೆ ಅಂಗಡಿಯಲ್ಲೆಲ್ಲ ನೀರು ಬಂದು ಅವ್ರಿಗೆಲ್ಲ ಲುಕ್ಸಾನ್ ಆಗ್ತದೆ. ಅದನ್ನು ಯಾರು ಕೊಡ್ತಾರೆ? ಮುನ್ಸಿಪಾಲ್ಟಿಯವ್ರು ಕೊಡ್ತಾರೆ? ಇಲ್ಲ, ಅವರೇ ಅದನ್ನು ಭರಿಸಬೇಕು. ಮತ್ತು ಕೊರೋನಾದಿಂದ ಎಲ್ಲರೂ ತತ್ತರಿಸಿ ಹೋಗಿದ್ದಾರೆ. ಮತ್ತು ಬೊಳ್ಳ ಒಂದು. ಸೊ ಈ ಚಾನಲ್ ಮೂಲಕ ನಾನೇನು ಹೇಳೋದು ಅಂತಂದರೆ
ನಿಮ್ಮದು ಮಳೆಗಾಲಕ್ಕಿಂತ ಮುಂಚೆನೇ ಎಲ್ಲ ಗಟ್ರಗಳನ್ನು ಕ್ಲೀನ್ ಮಾಡ್ಕೊಳ್ಳಿ, ಆವಾಗ ಈ ಥರ ಬೊಳ್ಳ ಬರೋದಿಲ್ಲ. ಮತ್ತು ಜನರು ಒಂದು ನಿಮಗೆ ಸಹ ಕೃತಜ್ಞತೆ ಹೇಳ್ತಾರೆ ಮುನ್ಸಿಪಾಲ್ಟಿಯವರಿಗೆ ಮತ್ತು ನಿಮ್ಮ ಚಾನೆಲ್ ಅವರಿಗೆ. ನಾನು ಈ ಕೃತಜ್ಞತೆಯನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಇಲ್ಲಿ ಎಲ್ಲ ನೀರೆಲ್ಲ ತುಂಬಿ ನಮ್ಮ ಮನೆ ಹತ್ರ ಎಲ್ಲ ಬಂದಿದೆ. ಮತ್ತು ಇಲ್ಲಿ ಡ್ರೈನೇಜಿಂದ ಸಹ ನೀರು ಮೇಲೆ ಬಂದು ಕೆಲವೆಲ್ಲ ನಮ್ಮ ನೇಬರ್ ಶಾಪ್ ಎಲ್ಲ ನೀರು ತುಂಬಿ ಫುಲ್ ಬೊಳ್ಳ ಬಂದಿದೆ.